ಆನಂದಾಶ್ರಮ ಪ್ರೌಢಶಾಲೆಯ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿನಿಯರು ನಿಮ್ಮ ಮುಂದೆ ಅಭಿನಯಿಸುವ ಕನ್ನಡ ಪೌರಾಣಿಕ ನಾಟಕ ಕದಂಬ ಕೌಶಿಕಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಅನೇಕದಂತಂ ಉಪಾಸ್ಮಹೇ. ಕಶ್ಯಪ ಮಹರ್ಷಿಗಳ 13 ಮಂದಿ ಮಡದಿಯರಲ್ಲಿ ಧನುದೇವಿಯು ಒಬ್ಬಳು. ಧನುದೇವಿಯ ಅಂಶ ಸಂಭೂತರೆನಿಸಿಕೊಂಡವರು ದಾನವರೆಂದು ಕರೆಸಿಕೊಳ್ಳುತ್ತಾರೆ. ಅಂತಹ ದಾನವ ಕುಲದ ಅವಳಿ ವೀರರು ಶುಂಭರು. ದೇಹಬಲದೊಂದಿಗೆ ದೈವಬಲವೂ ಬೇಕೆಂದು ಬಯಸಿ ಬ್ರಹ್ಮದೇವನಿಂದ ವರಬಲವನ್ನು ಪಡೆಯಲು ದಟ್ಟ ಅಡವಿಯಿಂದ ಕೂಡಿದ ಪುಷ್ಕರ ಕ್ಷೇತ್ರದ ಸರೋವರದ ತಟದಲ್ಲಿ ಕುಳಿತು ತಪಸ್ಸಿನಲ್ಲಿ ಮಗ್ನರಾಗುತ್ತಾರೆ. ಹರಿತವಾದ ಆಯುಧಗಳ ಮಡೆಯಲ್ಲಿ ನಿಂತು ತಪಸ್ಸನ್ನಾಚರಿಸಿದರು. ನಮ್ಮ ತಪಸ್ಸಿಗೆ ಬ್ರಹ್ಮದೇವ ಒಲಿದು ಬರಲಿಲ್ಲ. ನಾವಿನ್ನು ಬದುಕಿ ಪ್ರಯೋಜನವಿಲ್ಲ. ನಮ್ಮ ಈ ಹರಿತವಾದ ಖಡ್ಗದಿಂದ ನಮ್ಮ ಶಿರವನ್ನೇ ಕಡಿಯೋಣ. ಬ್ರಹ್ಮದೇವ, ಕೊನೆಗೂ ನಮ್ಮ ತಪಸ್ಸಿಗೆ ಒಲಿದು ಬಂದೆಯ. ರಕ್ಕಸ ವೀರರೇ, ಏಕಾಗ್ರ ಚಿತ್ತದಿಂದ ಹಾಗೂ ದೃಢ ಭಕ್ತಿಯಿಂದ ನೀವು ಮಾಡಿದ ಘೋರ ತಪಸ್ಸಿಗೆ ಒಲಿದು ಬಂದಿದ್ದೇನೆ. ನಿಮಗೆ ಬೇಕಾದ ವರವನ್ನು ಕೇಳಿ. ಬ್ರಹ್ಮದೇವ, ಭೂಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗಿರುವ ಭಯವೆಂದರೆ ಅದು ಪ್ರಾಣ ಭಯ. ಇದರ ನಿವಾರಣೆಗಾಗಿ ಸುರ ನರ ಅಸುರಾದಿಗಳಿಂದ ಮೋರ ಮೂರ್ತಿಗಳಿಂದ ಮಾತೃಗರ್ಭ ಸಂಜಾತರಿಂದ ನಮಗೆ ಮರಣ ಬರದಂತೆ. ಶುಂಭರೇ, ಎದ್ದೇಳಿ. ಹಿಂದೆ ಕಥಿಸಿದ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತವರು ವರಬಲದಿಂದ ಕೊಬ್ಬಿ ಹತರಾದ ಸಂಗತಿ ನಿಮಗೆ ತಿಳಿದೇ ಇದೆ. ಅವರು ಬಿಟ್ಟು ಹೋದ ಶೋಣಿತಾಪುರವನ್ನು ಕಟ್ಟಿ ಬೆಳೆಸಿದ್ದೀರಾ. ರಕ್ಕಸ ಕುಲದ ಅಧಿಪತಿಯಾಗಿ ಮೆರೆದು ಕೀರ್ತಿವಂತರಾಗಿ ಬಾಳಿ ಬದುಕುವುದನ್ನು ಬಿಟ್ಟು ವರಬಲದ ಅಗತ್ಯವಿದೆಯೇ? ವರಬಲದ ಅಗತ್ಯವಿದೆ ಬ್ರಹ್ಮದೇವ. ದೇವತೆಗಳ ಪಕ್ಷಪಾತಿಯಾದ ಆ ಶ್ರೀಹರಿಯ ಕಿರುಕುಲ ತಪ್ಪಿದ್ದಲ್ಲ. ಅದಕ್ಕಾಗಿ ವರಬಲದ ಅಗತ್ಯವಿದೆ. ನಿಮ್ಮ ಮನೋಭಿಲಾಷೆಯಂತೆ ಆಗಲಿ. ನಾನು ನಿಮಗೆ ವರವನ್ನು ಅನುಗ್ರಹಿಸುತ್ತೇನೆ. ಆದರೆ ಒಂದು ವಿಷಯ ಜ್ಞಾಪಕವಿರಲಿ. ಏನದು ಬ್ರಹ್ಮದೇವ? ಸಚ್ಚರಿತೆಯಿಂದ ಕೂಡಿದ ನಾರಿಯನ್ನು
ಕಾಮದ ಭ್ರಾಂತಿಯಿಂದ ಕೆಣಕಿದರೆ ನಿಮಗೆ ಮರಣ ತಪ್ಪಿದ್ದಲ್ಲ. ನಾನಿನ್ನು ಬರುತ್ತೇನೆ. ಹಾಗೇ ಆಗಲಿ. ತಮ್ಮ ಬ್ರಹ್ಮದೇವನಿಂದ ವರವನ್ನು ಪಡೆದು ಸಾವನ್ನೇ ಜಯಿಸಿದಂತಾಯಿತು. ಆಯುಷ ಒಂದನ್ನು ದೇವಾನುಗ್ರಹಿಸಿದರೆ ಮಿಕ್ಕೆಲ್ಲವೂ ನಮ್ಮ ಸಾಮರ್ಥ್ಯ ಬಲದಿಂದ ಪಡೆಯಬಲ್ಲೆಂಬವು ನಮ್ಮ ಆತ್ಮವಿಶ್ವಾಸ ಹೇಳುತ್ತದೆ. ಅಣ್ಣ, 3 ಲೋಕವನ್ನು ಜಯಿಸಬಲ್ಲ ಶಕ್ತಿ ನಮಗೊದಗಿ ಬಂದಿದೆ. ಅಣ್ಣ, ಈ ಶುಭವಾರ್ತೆಯನ್ನು ನಮ್ಮವರಿಗೆ ತಿಳಿಸಿ ಮುಂದಿನ ಕಾರ್ಯವನ್ನು ಯೋಚಿಸೋಣ. ಅದೇ ಸರಿ. ನಡೆಯುವ ಸೋಣಿತಾಪುರಕ್ಕೆ. ಪಾತ್ರ ಮತ್ತು ಪರಿಚಯ. ದೇವೇಂದ್ರನಾಗಿ ಅರುಣ್ 88. ದೇವೇಂದ್ರನ ಬಲಗಾಗಿ ಅನ್ಸ್ 88, ರತನ್ 88, ಹಿತೇಶ್ 88, ಧನುಷ್ 8B. ಬ್ರಹ್ಮನಾಗಿ ದಿಶಿತಾ 10th B. ಶ್ರೀದೇವಿಯ ಪಾತ್ರದಲ್ಲಿ ರಕ್ಷಾ 10th B. ಶುಂಭಾಸುರನಾಗಿ ಸೃಜನ್ 10th A. ನಿಶುಂಭಾಸುರನಾಗಿ ಪ್ರಣವ್ 10th B. ಚಂಡಾಸುರನಾಗಿ ಕವನ್ 10th B. ಮುಂಡಾಸುರನಾಗಿ ಪೃಥ್ವಿಜ್ 9th A. ಧೂಮ್ರಾಕ್ಷನಾಗಿ ಸುಹಾಸ್ 10th A. ರಕ್ತಬೀಜನಾಗಿ ಪ್ರಿಯಾಂಕಾ 10th B. ಸುಗ್ರೀವನಾಗಿ ಶ್ರವಣ್ 9th A. ರಕ್ಕಸ ಬಲಗಳಾಗಿ ಕಿಶೋರ್ 8th A, ಮೋಕ್ಷಿತ್ 10th A, ಶ್ರೇಯಸ್ 10th A ಹಾಗೂ ಸುಹಾಸ್ 10th A. ಸಪ್ತಮಾತೃಕೆಯರಾಗಿ ವಿದಿಶಾ 10th B, ತನುಷಾ 10th B, ಸೋನಿದೇವಿ 8th A, ಇಂಚರ 10th B, ಹಂಸಿನಿ 10th B ಹಾಗೂ ನತಾಶಾ 10th B. ಕಾಳಿಯಾಗಿ ಚಿರಾಗ್ 10th B. ರಕ್ತೇಶ್ವರಿಯಾಗಿ ಹರ್ಷನ್ 10th B. ಕೌಶಿಕೆಯ ಪಾತ್ರದಲ್ಲಿ ನವ್ಯಾರಾವ್ 10th B. ಹುಲಿಯಾಗಿ ಬಸವರಾಜ್ 8th B. ವರ್ಣಾಲಂಕಾರ ಮತ್ತು ಸಂಗೀತ ಸೋಮನಾಥ ಸಂಕುಲಿಗೆ ಹಾಗೂ ದಿನೇಶ್ ಕುಪ್ಪಲ. ಸಲಹೆ ಮತ್ತು ನಿರ್ದೇಶನದಲ್ಲಿ ಸಹಕಾರ ಶ್ರೀ ಗೋಪಾಲಕೃಷ್ಣ ಕುಂಬಳೆ. ರಚನೆ ಮತ್ತು ನಿರ್ದೇಶನ ಕೃಷ್ಣಪ್ಪ ಕೆ. ಈಗ ನೋಡೋಣ ಕನ್ನಡ ಪೌರಾಣಿಕ ನಾಟಕ ಕದಂಬ ಕೌಶಿಕೆ. ರಕ್ಕಸವೀರರೇ, ದೇವಬಲದೊಂದಿಗೆ ದೇವಲವು ಕೂಡಿದಾಗ ನಮ್ಮ ಈ ಸೋನಿತಾಪುರವನ್ನು ತಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಹೌದು ಅಳೆಯ, ಆ ದೇವತೆಗಳು ಮಾತ್ರವಲ್ಲ, ಹರಿಹರ ಬ್ರಹ್ಮದೆದುರಾದರೂ ಜಯಿಸುವ ಸಾಮರ್ಥ್ಯ ಅವರಿಗಿಲ್ಲ. ಇಡೀ ಭೂಮಂಡಲವನ್ನು ಮಾತ್ರವಲ್ಲ, ಆ ತಾಳಲೋಕವನ್ನು ಜಯಿಸಿ ಚಕ್ರೇಶ್ವರನೆನಿಸಿಕೊಂಡಿದ್ದೀರಿ. ಯಾರ ಭಯವೂ ಇಲ್ಲದಿರುವಾಗ ಆಸುರ ಲೋಕವನ್ನು ಪಡೆಯಲು ಹಿಂಜರಿಕೆ ಯಾಕೆ? ಸ್ವರ್ಗಲೋಕ ನಮ್ಮ ಸತ್ತು ಆ ದೇವತೆಗಳು ಕುತಂತ್ರದಿಂದ ಅನುಭವಿಸುತ್ತಿದ್ದಾರೆ.
ತೀರಿಸಿಕೊಳ್ಳಬೇಕು, ಮತ್ತೆ ಸ್ವರ್ಗದ ಭೋಗ ಭಾಗ್ಯವನ್ನು ಅನುಭವಿಸಬೇಕು. ರಕ್ಕಸವೀರರೇ, ಸಂತೋಷವಾಯಿತು. ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಒಂದೇ ಆಗಿರುವಾಗ ನಮ್ಮ ಪಾಲಿನ ಅಧಿಕಾರವನ್ನು ಪಡೆಯಲು ನಮಗಿರುವಾಗ ಹಿಂಜರಿಕೆ ಏಕೆ? ಆಗುವ ಹೊತ್ತಿಗೆ ದೇವಲೋಕಕ್ಕೆ ಮಹಾಪ್ರಭುಗಳಿಗೆ ಪ್ರಣಾಮಗಳು. ಯಾರು ನೀವು? ನಾವು ಸಿಂಹಿಕಾ ದೇವಿಯ ಮಕ್ಕಳು. ನಾನು ಚಂಡಾಸುರ. ನಾನು ಮುಂಡಾಸುರ. ಚಂಡಮುಂಡರೇ ನೀವು ನಿಮ್ಮ ಪರಾಕ್ರಮದ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದೇನೆ. ಅಷ್ಟ ಸಿದ್ಧಿಗಳನ್ನು ಸಾಧನೆ ಮಾಡಿದವರು, ವಾಯುವೇಗ ಮನೋವೇಗದಿಂದ ಸಂಚರಿಸಬಲ್ಲವರೆಂದು ತಿಳಿದುಕೊಂಡಿದ್ದೇವೆ. ಬಂದ ಕಾರಣ ನಾವೆಷ್ಟೋ ಸಾಧನೆ ಮಾಡಿದರೂ ಸಮಸ್ತ ದೈತ್ಯ ಸಮೂಹವನ್ನು ಒಟ್ಟುಗೂಡಿಸುವ ಚಾಣಕ್ಯತನ ನಮ್ಮಲ್ಲಿಲ್ಲ. ಆ ದೇವತೆಗಳು ನಿಮಗೂ ವೈರಿ, ನಮಗೂ ವೈರಿ. ನಮ್ಮೆಲ್ಲರ ಗುರುವಂತೆ ಆ ಕಪಟ ನಾಟಕವನ್ನಾಡಿ ನಮ್ಮವರನ್ನೆಲ್ಲ ಸೆಳೆಬಡಿದ ಆ ಶಿವನ ತಂತ್ರವನ್ನು ಕೊನೆಗಾಣಿಸಬೇಕು. ಆ ಇಂದ್ರನ ಸೊಕ್ಕನ್ನು ಮರೆತು ಸ್ವರ್ಗವನ್ನು ಪಡೆಯಬೇಕು. ಅದಕ್ಕಾಗಿ ಸಮಸ್ತ ದೈತ್ಯ ಸಮೂಹಕ್ಕೆ ಶುಂಭಾಸುರನೇ ಅಧಿಪತಿ ಎಂದು ಒಪ್ಪಿ ನಿಮ್ಮಲ್ಲಿಗೆ ಬಂದಿರುವೆವು. ಚಂಡಮುಂಡರೇ, ಸಂತೋಷವಾಯಿತು. ಕೇವಲ ಕಣ್ಣೋಟದಿಂದಲೇ ಎದುರಾಳಿಯ ಶತ್ರುಪಾಲಯವನ್ನು ಭಸ್ಮ ಮಾಡುವ ಶಕ್ತಿಯುಳ್ಳ ಧೂಮ್ರಸನಿದ್ದಾನೆ. ಎದುರಾಳಿಯ ಶಕ್ತಿಯನ್ನು ಕುಗ್ಗಿಸುವ ಮಂತ್ರಿ ರಕ್ತ ಬೀಜಾಸುರನಿದ್ದಾನೆ. ಇಡೀ ರಕ್ಕಸ ಕುಲಕ್ಕೆ ಚಾಣಕ್ಯ ಮಧ್ಯೆನಿಸಿಕೊಂಡ ನೀವು ನಮ್ಮೊಂದಿಗೆ ಸೇರಿಕೊಂಡಾಗ 1000 ಮತದಾನಗಳ ಬಲ ಬಂದಂತಾಗಿ ಇನ್ನು ಹಿಂಜರಿಕೆ ಏಕೆ? ಆಗುವ ಹೊತ್ತಿಗೆ ದೇವಲೋಕಕ್ಕೆ. ಅಷ್ಟದಿಕ್ಪಾಲಕರೇ, ಸುರಪಾಲ ಧನುದೇವಿಯ ಅಂಶ ಸಂಭೂತರಾದ ಧನುಜ ಕುಲದ ಶುಂಭ ನಿಶುಂಭರೆಂಬ ದಾನವರು ಸೈನ್ಯ ಸಮೇತ ಈ ದೇವಲೋಕಕ್ಕೆ ಆಕ್ರಮಣ ಮಾಡುತ್ತಿದ್ದಾನೆಂಬ ವರ್ತಮಾನ ತಿಳಿಯಿತು. ವಜ್ರದ ಕಾಲದಂತೆ ಸ್ವರ್ಗಲೋಕವನ್ನು ರಕ್ಷಿಸುತ್ತಿರುವೆವು ನಾವು. ಅಷ್ಟ ದಿಕ್ಕುಗಳಲ್ಲಿ ನಾವಿರುವಾಗ ಆ ದಾನವರ ಭಯವೇಕೆ? ಪರಬಲದಿಂದ ಕಪ್ಪಿ ಈ ದೇವಲೋಕಕ್ಕೆ ಮುತ್ತಿಗೆ ಹಾಕಿದರೆ ಈ ಹಿಂದೆ ಬಂದ ದಾನರಿಗತೆ ಇವರಿಗಾಗಿತ್ತು. 100 ಯಾಗ ಮಾಡಿದ ಪುಣ್ಯದ ಫಲದಿಂದ ಈ ಸ್ವರ್ಗಲೋಕ ಲಭಿಸಿದೆ. ಪುಣ್ಯವಂತರಿಗೆ ಮಾತ್ರ ಲಭಿಸುವ ಭಾಗ್ಯ, ಪಾಪಿ ದಾನವರಿಗೆ ಗಂಟಲಲ್ಲಿ ಹಿಡಿಯುವ ತುತ್ತಲ್ಲ ಈ ಸುರಲೋಕ. 3 ಮೂರ್ತಿಗಳ ದಯೆ ಆದಿಮಾಯ ಕೃಪಾಕಟಾಕ್ಷ ನಮಗಿರುವಾಗ ಮಾತ್ರವಲ್ಲ, ಅಮೃತವನ್ನು ಕುಡಿದು ಅಮರ ಎನಿಸಿಕೊಂಡವರನ್ನು ಕೆಣಕಿದರೆ ಆ ದಾನವರು ಯಮಪುರಕ್ಕೆ ಹೋಗುವುದು ಖಂಡಿತ. ಹಾಗಾದ್ರೆ ಎದುರಿಸೋಣ ಆ ದಾನವರನ್ನು.
ಹಾಗೆ ಮಂತ್ರಿ ಪದವಿಗಳೊಂದಿಗೆ ಆ ಪೆಟ್ಟು ತಿಂದು ಓಡಿ ಹೋದ ದೇವತೆಗಳನ್ನು ಪತ್ತೆ ಹಚ್ಚಿ ಅವನಿಗೆ ತಕ್ಕ ಪಾಠ ಕಲಿಸಿ ರಕ್ಕಸವೀರರೇ, ನಾವೆಲ್ಲ ಯುದ್ಧದಲ್ಲಿ ತುಂಬಾ ಬರಲಿದ್ದೇವೆ. ನಮಗೆ ಈಗ ವಿಶ್ರಾಂತಿಯ ಅಗತ್ಯವಿಲ್ಲ. ನಡೆಯುವ. ದಾನವರಲ್ಲಿ ಮಾಡಿದ ಯುದ್ಧದಲ್ಲಿ ಸೋಲು ನಮ್ಮ ಪಾಲಾಯಿತು. ಸುರಲೋಕದಲ್ಲಿ ಸುಖ ಭೋಗವನ್ನು ಅನುಭವಿಸಿದ ನಮಗೆ ಎಂದು ಈ ಅರಣ್ಯವೇ ಗತಿಯಾಯಿತು. ಬಾಲ ಪುರುಷನ ತುಳಿತಕ್ಕೆ ಸಿಕ್ಕಿ ಇಂದು ಪರಿತಪಿಸುವಂತಾಯಿತು. ದೇವೇಂದ್ರ, ನಮಗೊದಗಿದ ಆಪತ್ತನ್ನು ಧೈರ್ಯದಿಂದ ಎದುರಿಸಿ ಇಷ್ಟಾರ್ಥವನ್ನು ಸಾಧಿಸುವುದು ವೀರನಾದ ನಮ್ಮ ಧರ್ಮ. ಇಂದ್ರ, ದಾನವ ದೇಹ ಬಲಕ್ಕೆ ನಾವು ಸೋತವರಲ್ಲ, ಬ್ರಹ್ಮ ದೇವನ ಹೊರಬಲೆಗೆ ನಾವು ಸೋತೆವು. ದೇವತೆಗಳಾದ ನಮಗೆ ಪರಾಜಯ ಹೊಸದೇನಲ್ಲ. ದೇಹ ಬಲದ ಜೊತೆಗೆ ಹೊರಬಲವೂ ಸಿಕ್ಕಿದ ಮೇಲೆ ದಾನವರು ಯೋಚಿಸುವುದೊಂದೇ ಸ್ವರ್ಗದ ಅಧಿಕಾರ. ಈ ಹಿಂದೆ ಮಾಲಿನೀತನೆಯ ಮಹಿಷಾಸುರನು ಲೋಕಕಂಟಕನಾಗಿ ಮೆರೆದಾಗ ನಮ್ಮನ್ನೆಲ್ಲ ರಕ್ಷಿಸಿದವಳು ಆ ಆದಿಮಾಯೆ. ಕದಂಬವನದ ಅಗ್ರಭಾಗದಲ್ಲಿ ನೆಲೆಯಾಗಿರುತ್ತೇನೆ. ಕಷ್ಟ ಕಾಲದಲ್ಲಿ ಏಕಾಗ್ರ ಚಿತ್ತದಿಂದ ಧ್ಯಾನಿಸಿದರೆ ನಾನು ಬಂದು ಸಲಹುತ್ತೇನೆ ಎಂದು ಅಭಯವನ್ನೆಂದಿದ್ದಾಳೆ. ನಮ್ಮ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ಓಂಕಾರ ಸ್ವರೂಪಿಣಿಯಾದ ಆದಿಮಾಯಿಗೆ ಮಾತ್ರ ಸಾಧ್ಯ. ನಾವೆಲ್ಲ ಒಟ್ಟಾಗಿ ಆ ಜಗನ್ಮಾತೆಯನ್ನು ಸ್ಮರಿಸೋಣ. ದೇವಿ ಜಗನ್ಮಾತೆ, ವಿಂಧ್ಯ ಪರ್ವತವಾಸಿನಿ, ನಮ್ಮ ಅಜ್ಞಾನವೆಂಬ ಅಂಧಕಾರವನ್ನು ನಿವಾರಿಸಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸುವ ಓಂಕಾರ ಸ್ವರೂಪಿಣಿ, ರಕ್ಷಿಸುತ್ತಾಳೆ. सर्वयंत्रात्मिके सर्वमंत्रात्मिके सर्वतंत्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां, पाहि मां, पाहि मां, पाहि. ದೇವಿ ಸರ್ವಲೋಕ ರಕ್ಷಕಿ, ನಮೋ ನಮಃ. ಅಂತಃಕರಣ ಶುದ್ಧವಾದ ಭಾವಭಕ್ತಿಯಿಂದ ಶರಣಾಗಿದ್ದೇನೆ. ನಮ್ಮ ಮೇಲೆ ಕರುಣೆಯನ್ನಿಟ್ಟು ರಕ್ಷಿಸಮ್ಮ, ರಕ್ಷಿಸ. ದೇವೇಂದ್ರ, ಅಮ್ಮ, ಅಷ್ಟದಿಕ್ಪಾಲಕರೇ, ತಾಯೇ, ಏಳಿರಿ, ಎದ್ದೇಳಿರಿ. ನೀವೆಲ್ಲ ಏಕೋಭಾವದಿಂದ ನಿಷ್ಠೆಯಿಂದ ನನ್ನನ್ನು ಧ್ಯಾನಿಸಿದ್ದೀರಿ. ಈ ಹಿಂದೆ ಮಹಿಷಾಸುರನೆಂಬ ರಾಕ್ಷಸನು ಸ್ವರ್ಗವನ್ನು ಆಕ್ರಮಿಸಿದಾಗ ಆ ದುಷ್ಟನನ್ನು ಸಂಹರಿಸಿ ಕಳಕೊಂಡ ಅಧಿಕಾರವನ್ನು ನಿಮಗಿತ್ತು ರಕ್ಷಿಸಿದವಳು ನಾನು. ಅಮ್ಮ, ಅಂದು ಮಹಿಷಾಸುರನ್ನು ವಧಿಸಿ ಸಮಸ್ತ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿದವಳು ನೀನು ತಾಯೇ. ಮತ್ತೆ ಯಾರಿಂದ ಕಷ್ಟ ಒದಗಿ ಬಂತು? ಮಹಿಷನಿಗಿಂತ ಅಧಿಕ ಬಲಾಢ್ಯನಾದ ಶುಂಭಾಸುನೆಂಬ ದಾನವನು ನಮ್ಮನ್ನೆಲ್ಲ ಸೋಲಿಸಿ ಸ್ವರ್ಗ ಲೋಕದ ಅಧಿಕಾರಗಳನ್ನು ದಾನವನಿಗೆ ಮಾತ್ರವಲ್ಲದೆ ಪ್ರಕೃತಿಯ ಸರ್ವ ಶಕ್ತಿಗಳಿಗೂ ತಾನೇ ನಿಯಂತ್ರಕನಾಗಿ ಮೆರೆಯುತ್ತಿದ್ದಾನಮ್ಮ. ಏನು? ವರದಿಂದ ಕೊಪ್ಪಿ ಆ ಶುಂಭಾಸುರ ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆಯೇ? ಆ ದುರುಳ ದಾನವನ ವಧೆಯನ್ನು ಆದಷ್ಟು ಶೀಘ್ರವೇ ಮಾಡಲಿಕ್ಕಿದ್ದೇನೆ. ನೀವೆಲ್ಲ ಈ ಗಿರಿಯ ಮರಳಿದ್ದುಕೊಂಡು
ಸಜ್ಜನರಿಗೆ ತೊಂದರೆಯಾದೀತು. ಆದ್ದರಿಂದ ಅವರನ್ನು ನಾನಿದ್ದಲ್ಲಿಗೆ ಬರುವಂತೆ ಮಾಡಿ ಸಂಹರಿಸಬೇಕು. ಭೂಲೋಕದಲ್ಲಿ ಜನ್ಮವೆತ್ತಿದ ಯಾರೇ ಆಗಲಿ ಹೊಣ್ಣು ಹೆಣ್ಣು ಮಣ್ಣಿನ ಆಸೆಗೆ ಬಲಿ ಬೀಳಲೇಬೇಕು. ಆದರೆ 3 ಲೋಕದ ಅಧಿಪತಿ ಎನಿಸಿದ ಶುಂಭ ಹೊಣ್ಣು ಮಣ್ಣಿನ ಆಸೆಗೆ ಬಲಿ ಬೀಳಲಾರ. ಆತನನ್ನು ಹೆಣ್ಣಿನ ವ್ಯಾಮೋಹದಿಂದಲೇ ಕೆಡವಬೇಕು. ಲೋಕಮಾತೆಯಾದ ನಾನು ದುಷ್ಟರಿಗೆ ಕೊಡುವ ಶಿಕ್ಷಣದ ರೂಪದಲ್ಲಿರಬೇಕು. ಅದಕ್ಕಾಗಿ ನನ್ನ ನಿಜ ರೂಪವನ್ನು ಮರೆ ಮಾಡಿ ಅತ್ಯಧಿಕ ಸೌಂದರ್ಯವತಿಯಾದ ಮೋಹಿನಿಯ ರೂಪವನ್ನು ತಾಳಿ ಕೌಶಿಕೆ ಎಂಬ ಹೆಸರಿನಿಂದ ಪ್ರಕೃತಿಯ ಸಕಲ ಸೌಂದರ್ಯದಿಂದ ಕೂಡಿದ ಕದಂಬ ಬನದಲ್ಲಿ ಬೃಹತ್ ವೃಕ್ಷಕ್ಕೆ ಬಂಗಾರದ ಸರಪಣಿಯನ್ನು ಬಿಗಿದು ಸ್ವರ್ಣಮಯವಾದ ಉಯ್ಯಾಲೆಯನ್ನು ಕಟ್ಟಿಸಿ ಅದರಲ್ಲಿ ತೂಗುತ್ತಾ ಕೋಟಿ ಸೂರ್ಯನ ಪ್ರಭೆಯ ದಿವ್ಯ ಕಾಂತಿಯನ್ನು ಪಸರಿಸಿ ಹಿಂಪಾದ ಧ್ವನಿಯಲ್ಲಿ ಸಂಗೀತವನ್ನು ಹಾಡುತ್ತಾ ದುರುಳರ ಬರವನ್ನು ನಿರೀಕ್ಷಿಸುತ್ತೇನೆ. ತಮ್ಮ ಮುಂಡಾಸುರ, ಅಣ್ಣ ಚಂಡಾಸುರ, ನಮ್ಮಣ್ಣ ಶುಂಭಾಸುರನ ಅಣತಿಯಂತೆ ನಮ್ಮಿಂದ ಪೆಟ್ಟು ತಿಂದು ಓಡಿ ಹೋದ ದೇವತೆಗಳು ಎಲ್ಲಿ ಅಡಗಿದ್ದಾರೆ ಎಂದು ಪತ್ತೆ ಹಚ್ಚಿ ಸರಿಯಾದ ಪಾಠ ಕಲಿಸುವುದು ಮಾತ್ರವಲ್ಲ, ನಮ್ಮರಸನ ಬಗ್ಗೆ ಅಪಸ್ವಾರ ಬಿತ್ತುತ್ತಿದ್ದಾರೆ ಎಂದು ತಿಳಿಯಲು 3 ಲೋಕ ಸಂಚರಿಸಿದೆವು. ಎಲ್ಲರೂ ಎಲ್ಲೆಡೆಯಲ್ಲೂ ಅಮ್ಮನ ಸರಗುಣಗಾನ ಮಾಡುವರೇ, ಯಾರೂ ತೆಗಳುವ ಮಾತನ್ನಾಡುವುದಿಲ್ಲ. ಆ ದೇವತೆಗಳು ಪೆಟ್ಟು ತಿಂದು ದಿಕ್ಕು ದೆಸೆ ಇಲ್ಲದೆ ಓಡಿ ಹೋಗಿದ್ದಾರೆ. ಇದು ನಮ್ಮೊಡೆಯನ ಭಾಗ್ಯವೇ ಸರಿ. ತಮ್ಮ 3 ಲೋಕ ತಿರುಗಿ ಬಲಲಿದ್ದೇವೆ, ಅಲ್ಲದೆ ಹಸಿವು ತಡೆಯಲಾಗುವುದಿಲ್ಲ. ಹೌದಣ್ಣ, ಮನೋಬಲದಿಂದಲೇ ಹಸಿವನ್ನೆಂಗಿಸುವ ಶಕ್ತಿ ನಮ್ಮಲ್ಲಿದ್ದರೂ ಇಂದು ಮಾಂಸ ತಿನ್ನುವ ಬಯಕೆ ಉಂಟಾಗಿದೆ. ಇನ್ನಂತೆಯೂ ನನಗೂ ಮೃಗ ಬೇಟೆಯಾಡಿ ಮಾಂಸ ತಿನ್ನಬೇಕೆಂಬ ಮನಸ್ಸಾಗಿದೆ. ಯಾವ ಕಾಡಿಗೆ ಹೋಗೋಣ? ನಮ್ಮದೇ ವನ ಪ್ರದೇಶ ಕದಂಬ ವನದಲ್ಲಿ ಬೇಕಾದಷ್ಟು ಮೃಗಗಳಿವೆ. ಅಲ್ಲಿಯೇ ಬೇಟೆಯಾಡಿ ಮಾಂಸವನ್ನು ತಿನ್ನೋಣ. ಬಾ ಹೋಗೋಣ. ಬೇಟೆಯಾಡಿದೆವು. ಬೇಟೆಯಾಡಿದ್ದು ಮಾತ್ರವಲ್ಲ, ಪ್ರಾಣಿಗಳನ್ನು ಕೊಂದು ಅದರ ರಕ್ತವನ್ನು ಘಟಘಟನೆ ಅದರ ಮಾಂಸವನ್ನು ಕಾಚನೆ ತಿಂದೆವು. ತಿಂದದ್ದು ಸ್ವಲ್ಪ ಹೆಚ್ಚಾಯಿತು, ಲೆಕ್ಕಕ್ಕಿಂತ ತುಂಬಾ ಹೆಚ್ಚಾಯಿತು. ಅದೇ ಕಾರಣಕ್ಕೆ ಮೈಯಲ್ಲಿ ಜಡಾವರಿಸಿದೆ. ಹೊಟ್ಟೆ ತುಂಬಿದ ಮೇಲೆ ಜಡಾವರಿಸುವುದು ಸಹಜ. ಈ ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಮತ್ತೆ ಹೋಗೋಣ.
ಆಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಝಲವಾಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲದೆ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂತೆ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂತೆ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಝಲವುವಾಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಅಂತ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಅಮ್ಮ, ನೋಡಿದೆಯಾ? ನೋಡುತ್ತಾ ಇದ್ದೇನೆ. ಸ್ವರ್ಣಮಯವಾದ ಉಯ್ಯಾಲೆಯಲ್ಲಿ ಕುಳಿತಿರುವ ಸೊಬಗಿನ ರಾಶಿ. ಇವಳ ಗಾನದಿಂದ ಶ್ರವಣೇಂದ್ರಿಯಗಳು ಮುಗ್ಧವಾದವು. ಇವಳ ತನುಗಂಧದಿಂದ ಪ್ರಾಣೇಂದ್ರಿಯಗಳು ತಣಿಯಿತು. ಸರ್ವಾಭರಣ ಭೂಷಿತೆಯಾಗಿ ಅನುಪಮ ಸೌಂದರ್ಯದಿಂದ ಕಂಗೊಳಿಸುವವಳಾದರು ಯಾರು? ವೀಣೆಯ ಜೇಂಕಾರದ ಜೊತೆ ಸುಸ್ವರದಿಂದ ಕೂಡಿದ ಸಂಗೀತದ ಆಲಾಪನೆಯೊಂದಿಗೆ ಈ ನಿರ್ಜನವಾದ ಕಾಡಿನಲ್ಲಿ ಸಂಭ್ರಮದಿಂದ ಹಾಡುತ್ತಿರುವವರಾದರೆ ಯಾರು? ಯಾರಾದರೆ ನಮಗೇನು ಅಣ್ಣ, ನಾವು ಅಜನ್ಮ ಬ್ರಹ್ಮಚಾರಿಗಳು. ಇವಳ ಚಿಂತೆ ನಮಗೆ ಯಾಕೆ? ಬಾ ಹೋಗೋಣ. ತಮ್ಮ, ನಿಲ್ಲು ನಿಲ್ಲು. ಲೋಕದಲ್ಲಿ ಉತ್ತಮವಿಸಿದ ವಸ್ತು ಚಕ್ರವರ್ತಿಯಾದವನಿಗೆ ಸಲ್ಲಬೇಕು. 3 ಲೋಕದಲ್ಲಿ ಅಮೂಲ್ಯವಾದ ಸುವಸ್ತು ನಮ್ಮೊಡೆಯ ಶುಂಭಾಸುರನ ಬಳಿ ಇದೆ. ಆದರೆ ಕನ್ಯಾರತ್ನ ಒಂದು ಇಲ್ಲದೆ ಇರುವುದು ಒಂದು ಕೊರತೆಯಾಗಿದೆ. ನಿನ್ನ ತಲೆ ಸರಿಯಾದ ದಿಕ್ಕಿನಲ್ಲಿ ಓಡುತ್ತಿದೆ. ಲೋಕೈಕ ಸುಂದರಿ ಈ ಕನ್ಯಾರತ್ನ ನಮ್ಮೊಡೆಯನ ವಾಮಭಾಗದಲ್ಲಿ ಶೋಧಿಸಿದರೆ ಅಂತಹ ಸೊಬಗಿನ ದೃಶ್ಯ ಇನ್ನೊಂದು ಇಲ್ಲವೇ ಇಲ್ಲ. ತಮ್ಮ, ನಮ್ಮ ತಿರುಗಾಟಕ್ಕೆ ಇಂದು ಪ್ರತಿಫಲ ಸಿಕ್ಕಿದಂತಾಯಿತು. ಇವಳು ಇಲ್ಲಿರುವ ಬಗ್ಗೆ ಇವಳ ಸೌಂದರ್ಯವನ್ನು ವರ್ಣಿಸಿ ಇವಳನ್ನು ವರಿಸುವಂತೆ ಮಾಡಿದರೆ ಶುಂಭಾಸುರನ ಬಲಗೈ ಬಂಡರೆಂದು ಎನಿಸಿದ್ದಕ್ಕೆ ಸಾರ್ಥಕವಾಗುವುದು. ಇದರಿಂದ ನಮ್ಮ ಕೀರ್ತಿ ಮತ್ತಷ್ಟು ಹೆಚ್ಚುವುದರಲ್ಲಿ ಸಂಶಯವೇ ಇಲ್ಲ. ತಡ ಮಾಡುವುದು ಸರಿಯಲ್ಲ. ಹೋಗೋಣ ಶೋಣಿತಾಪುರಕ್ಕೆ. ಸಣ್ಣ ಮುಂಡರು ಹೇಳಿದಂತಹ ಮಾತು. ಅಪ್ರತಿಮ ಸುಂದರಿ ನಮ್ಮ ಕದಮವನದಲ್ಲಿ. ಅವರ ಮಾತು ನನ್ನ ಮನಸ್ಸಿಗೆ ನಾಟಿ ಅದಮ್ಯವಾದ ಬಯಕೆಯೊಂದು ಮೂಡುತ್ತಾ ಇದೆ. ನನ್ನ ಮನಸ್ಸಿನ ಸಂತೋಷಕ್ಕಾಗಿ ಆಕೆಯನ್ನು ಕರೆತರುವುದೇ ಸರಿ. ಆದರೆ ಅವಸರ ಸಲ್ಲದು. ನಾನೋಗುವುದು ಸರಿಯಲ್ಲ. ಆಕೆಯನ್ನು ರಾಜ ಮರ್ಯಾದೆಯಿಂದ ಕರೆತರಲು ಯೋಗ್ಯ ವ್ಯಕ್ತಿ ಯಾರು? ಯಾರಲ್ಲಿ? ಮಂತ್ರಿ ಸುಗ್ರೀವರನ್ನು ಬರೆಯಲಿ. ದಾನವೇಂದ್ರನಿಗೆ ಪ್ರಣಾಮಗಳು. ವಯೋವೃದ್ಧರು ಜ್ಞಾನವೃದ್ಧರು ಆಗಿರುವ ಸುಗ್ರೀವ ಮಂತ್ರಿಗಳಿಗೆ ವಂದಿಸುತ್ತಿದ್ದರು. ಪ್ರಭು, ವೃದ್ಧಾಪದಿಂದ
ಆದರೂ ಏನು? ಕೆಲವೊಮ್ಮೆ ಅನಗತ್ಯ ಎಂದು ಮೂಲೆಗೆಸೆದ ವಸ್ತು ಒಮ್ಮೊಮ್ಮೆ ಅಗತ್ಯವೆನಿಸುತ್ತದೆ. ಮೂಲೆಗೆ ಸೇರಿದ ಈ ಮುದುಕನಿಂದಾಗುವ ಕೆಲಸವೇನು? ಚಂಡಮುಂಡರು ಹೊಸತೊಂದ ಸುದ್ದಿಯನ್ನು ತಂದಿದ್ದಾರೆ. ಕದಂಬ ವನದಲ್ಲಿ ರೂಪ ಲಾವಣ್ಯದಿಂದ ಕಂಗೊಳಿಸುತ್ತಿರುವ ನಾರಿಯೊಬ್ಬಳಿದ್ದಾಳಂತೆ. ದಾನವೇಂದ್ರನಾದ ನಾನು ಒಂದು ಸಾಮಾನ್ಯ ನಾರಿಯನ್ನು ಕರೆತರುವುದು ಸರಿಯಲ್ಲ. ಇದಕ್ಕಾಗಿ ಈ ಕೆಲಸಕ್ಕೆ ನಿಮ್ಮನ್ನು ನೇಮಿಸುತ್ತಿದ್ದೆ. ಪ್ರಭು, ವೃದ್ಧಾಪದ ದೆಸೆಯಿಂದ ಕಾಲು ಭಾರವಾಗಿದೆ, ಕಣ್ಣು ಮಂಜಾಗಿದೆ. ನಾನು ಹೋಗಿ ಏನೂ ಪ್ರಯೋಜನವಿಲ್ಲ. ಪ್ರಯೋಜನ ನನಗಾಗುವಂತೆ ಮಾಡಬೇಕು. ಆಕೆ ಇದ್ದಲ್ಲಿಗೆ ಹೋಗಿ ನನ್ನ ಪರಾಕ್ರಮ, ನನ್ನ ರೂಪ ಗುಣಾದಿಗಳನ್ನು ನಿಮ್ಮ ಮಾತಿನ ಚಾಣಕ್ಯದಿಂದ ವರ್ಣಿಸಿ ಆಕೆಯನ್ನು ಮರಳುಗೊಳಿಸಿ ನನ್ನನ್ನು ಒರಿಸುವಂತೆ. ಅಷ್ಟೇ ಅಲ್ಲ, ಸಕಲ ರಾಜ್ಯ ಮರ್ಯಾದೆಯಿಂದ ಆಕೆಯನ್ನು ಕರೆದು ತಂದೆ. ಇದು ರಾಜಾಜ್ಞೆ. ಅಪ್ಪಣೆ. ಚಕ್ರವರ್ತಿ ಶುಂಭಾಸುರನ ಆಜ್ಞೆಯನ್ನು ಶಿರಸ ವಹಿಸಿ ಕದಂಬವನಕ್ಕೆ ಬಂದಿದ್ದೇನೆ. ರಾಜ್ಯದಲ್ಲಿ ಪ್ರಜೆಗಳು ಸುಖವಾಗಿರಬೇಕಾದರೆ ರಾಜನು ಸಂಸ್ಕರಿತನಾಗಿ ಧಾರ್ಮಿಕನಾಗಿಯೂ ಇರಬೇಕು. ರಾಜನೇ ನೀತಿಗೆಟ್ಟರೆ ಪ್ರಜೆಗಳ ಪಾಡೇನು? ಯಥಾ ರಾಜ ತಥಾ ಪ್ರಜೆ. ಶುಂಭನಿಗೆ ಜನ್ಮತಾ ದೇಹ ಬಲವು, ತಪಸ್ಸಿನ ಮೂಲಕ ದೈವ ಬಲವು ಲಭಿಸಿದೆ. ಅದರ ಸದುಪಯೋಗ ಪಡಿಸುವ ಬದಲು ಕಾಡಿನಲ್ಲಿರುವ ತರುಣಿಯನ್ನು ಬಯಸಿದ್ದಾನೆ. ಅವಳ ಮನವೊಲಿಸಲು ಈ ವೃದ್ಧನನ್ನು ನೇಮಿಸಿದ್ದಾನೆ. ಈ ಪ್ರಾಯದಲ್ಲಿ ಇದು ಬೇಡವಾಗಿತ್ತು. ಆದರೆ ರಾಜಾಜ್ಞೆ ಮೀರುವಂತಿಲ್ಲ. ಅಣ್ಣನನ್ನ ತೀರಿಸಲೆಂದು ಕದಂಬವನಕ್ಕೆ ಬಂದಿದ್ದೇನೆ. ಏನಿದು ಅದ್ಭುತ! ಮಧ್ಯಾಹ್ನದ ಸುಡುಬಿಸಿಲಲ್ಲೂ ಅಮಾವಾಸ್ಯೆಯ ನೆಟ್ಟಿಲಿನಂತೆ ಕಾಣುತ್ತಿದ್ದ ಕದಂಬವನ ಕೋಟಿ ಸೂರ್ಯನ ಪ್ರಭೆಯಂತೆ ಕಂಗೊಳಿಸುತ್ತಾ ಇದೆ. ಪರ್ವತದ ತುದಿಯಲ್ಲಿ ಬೆಳೆದಿರುವ ವೃಕ್ಷಕ್ಕೆ ಬಂಗಾರದ ಸರಪಳಿಯುಕ್ತವಾಗಿರುವ ಸ್ವರ್ಣದ ಉಯ್ಯಾಲೆಯಲ್ಲಿ ಸರ್ವಾಭರಣ ಭೂಷಿತೆಯಾಗಿ ದಿವ್ಯ ತೇಜೋರಾಶಿ. ಶಿವ 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 ಶಿವ. ಈಕೆ ಸಾಮಾನ್ಯ ಹೆಣ್ಣೆಂದು ಭ್ರಮಿಸಿ ಶುಂಭ ಕೆಟ್ಟ. ಮಾತ್ರವಲ್ಲ, ತನ್ನ ಕೈಯಾರೆ ಸಲಹಿದ ರಕ್ಕಸ ವಂಶವನ್ನೇ ಬಲಿ. ಇವಳನ್ನು ಕೆಣಕಿದರೆ ನಮ್ಮ ರಕ್ಕಸ ವಂಶ ನಿರ್ನಾಮವಾಗುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ನನ್ನ ಮಾತನ್ನು ಕೇಳುವವರು ಯಾರು? ಒಡೆಯನಾಜ್ಞೆಯನ್ನು ಪಾಲಿಸುವುದು ಕರ್ತವ್ಯ. ಜನನಿ, ನಿನ್ನ ಚರಣಕಮಲಕ್ಕೆ ವಂದಿಸಿಕೊಂಡಿದ್ದೇನೆ. ದಾನವ ಚಕ್ರವರ್ತಿ ಶುಂಭಾಸುರನ ಮಂತ್ರಿ ನಾನು. ಸುಗ್ರೀವನೆಂದು ನನ್ನ ಹೆಸರು. ಮಹಾರಾಜ ಶುಂಭನಿಗೆ ನಿನ್ನ ವಿಷಯ ತಿಳಿದಿದೆ. ಸುರ ನರವುರಗಾದಿಗಳನ್ನು ತನ್ನ ಬಾಹುಬಲದಿಂದಲೇ ಗೆದ್ದ ಪರಾಕ್ರಮಿ. ಆತನಲ್ಲಿ ಸಮಸ್ತ ರತ್ನಗಳು ತುಂಬಿ ತುಳುಕಾಡುತ್ತಾ ಇದೆ. ಸ್ತ್ರೀರತ್ನವಾದ ನೀನು ಅವನನ್ನು ವರಿಸಿ ನಮ್ಮ ರಕ್ಕಸ ಕುಲವನ್ನು ಉದ್ಧರಿಸುತ್ತಾಯೇ. ಇದು ಈ ಸೇವಕನ ವಿನಯದ ನುಡಿಗಳು. ಸುಗ್ರೀವನ ಮಾತು ಕೇಳಿ ಮಂದಹಾಸವಾಗಿ ಒಮ್ಮೆ
ಅದಕ್ಕಾಗಿ ನಾನು ಈತನಿಗೆ ಜೀವದಾನವಿತ್ತಿದ್ದೇನೆ. ಹೇಳಿದೆ ವಿಚಿತ್ರವಾದರೂ ಸತ್ಯ. ಒಂದು ಮಂದಹಾಸವಾದ ನಗು. ಆ ನಗುವಿನಿಂದ ಭೂಮಿ ಬಿರಿದಂತೆ, ಆಕಾಶ ಧರೆಗಿಳಿದಂತೆ ಭಾಸವಾಗಿ ದಪ್ಪನೆ ನೆಲಕ್ಕುರುಳಿದೆ. ಸತ್ತು ಯಮಲೋಕಕ್ಕೆ ಸೇರಿದೆ. ಅಲ್ಲಿ ನಾನು ನನ್ನ ಮಾತಾ ಪಿತೃಗಳನ್ನು ಕಂಡೆ, ಗುರು ಹಿರಿಯರನ್ನು ಕಂಡೆ, ಬಂಧು ಬಳಗದವರನ್ನು ಕಂಡೆ. ಮತ್ತೊಂದು ಗಳಿಗೆಯಲ್ಲಿ ಕನಸಿನಲ್ಲಿ ಎಚ್ಚರವಾದಂತೆ ಎಚ್ಚರವಾಗಿ ನೋಡುತ್ತೇನೆ, ನಾನು ಇಲ್ಲಿಯೇ ಕದಂಬವನದಲ್ಲಿದ್ದೇನೆ. ಇದು ಕನಸಲ್ಲ, ನಿಜ. ಅಮ್ಮ ಅಮ್ಮ, ನಿನ್ನ ಮಹಿಮೆಯನ್ನು ಅರ್ಥ ಮಾಡಿಕೊಂಡೆ. ಈ ಒಂದು ನಗುವಿನಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ ಎಂದು ತಿಳಿದುಕೊಂಡೆ. ಆ ಒಂದು ನಗುವಿನಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ಅಡಗಿದೆ ಎಂದು ತಿಳಿದುಕೊಂಡೆ. ಆ ಒಂದು ನಗುವಿನಲ್ಲಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವನೆಂದು ತಿಳಿದುಕೊಂಡೆನಮ್ಮ. ಅಮ್ಮ, ನಿನ್ನ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು. ಇನ್ನು ಈ ಜೀವ ಇದ್ದರೇನು ಹೋದರೇನು. ತಾಯೇ ಧನ್ಯನಾದೆ, ತಾಯೇ ಧನ್ಯನಾದೆ. ಹೆದರಬೇಡ. ನೀನು ಶುಂಭನ ಬಗ್ಗೆ ಹೇಳಿದ ವಿಷಯಕ್ಕೆ ಉತ್ತರ ಬೇಕಲ್ಲ. ಕೇಳು. ನಿನ್ನ ಶುಂಭನಿಗೆ ನನ್ನನ್ನು ವರಿಸುವ ಇಚ್ಛೆ ಇದ್ದರೆ ಕೂಡಲೇ ಯುದ್ಧಕ್ಕೆ ಬರಲಿ. ಯುದ್ಧದಲ್ಲಿ ನನ್ನನ್ನು ಜಯಿಸಿದರೆ ನಾನು ಆತನನ್ನು ವರಿಸುವೆ. ಇದು ಸತ್ಯ. ನೀನು ಹೋಗಬಹುದು. ತಾಯೇ, ಹುಟ್ಟಿದ ಮಣ್ಣಿನ ಋಣ, ಇಕ್ಕಿದ ಅನ್ನದ ಋಣ ತೀರಿಸಲೆಂದು ಶುಂಭನ ಸೇವಕನಾಗಿ ಬಂದೆ. ಆದರೆ ಹೋಗುವಾಗ ನಿನ್ನ ದಾಸನಾಗಿ ಹೋಗುತ್ತೇನೆ. ಅನುಗ್ರಹಿಸು ತಾಯೇ, ಅನುಗ್ರಹಿಸು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಏನು? ಮಂತ್ರಿ ಸುಗ್ರೀವನ ಮಾತನ್ನು ಧಿಕ್ಕರಿಸಿ ಯುದ್ಧಕ್ಕೆ ಆಹ್ವಾನಿಸಿದರೆ ಅವಳ ಧೈರ್ಯಕ್ಕೆ ಮೆಚ್ಚಲೇಬೇಕು. ಎನ್ನು ಒಬ್ಬನು ಯುದ್ಧಕ್ಕೆ ಆಹ್ವಾನ ಕೊಟ್ಟ ಮಾತ್ರಕ್ಕೆ ನಾನು ಯುದ್ಧಕ್ಕೆ ಹೋಗುವುದು ನನ್ನ ಘನತೆ ಗೌರವಕ್ಕೆ ಧಕ್ಕೆ. ಇದಕ್ಕಾಗಿ ಕೇವಲ ಕಣ್ಣೋಟದಿಂದಲೇ ಎದುರಾಳಿಯ ಶತ್ರುಪಾಳಯವನ್ನು ಭಸ್ಮ ಮಾಡುವ ಶಕ್ತಿಯುಳ್ಳ ಧೂಮ್ರಾಕ್ಷಸನೊಂದಿಗೆ ಚಂಡ ಮುಂಡರನ್ನು ಕಳುಹಿಸಿಕೊಡುತ್ತಿದ್ದೇನೆ. ಮಂತ್ರಿ ಸುಗ್ರೀವನ ಮಾತನ್ನು ಧಿಕ್ಕರಿಸಿದೆಯಾ? ಮರ್ಯಾದೆಯಿಂದ ಬಂದು ಸುಂಬಾಸುರನ ಮನೆ ಸೇರು. ಇಲ್ಲದಿದ್ದರೆ ಇದು ರಾಕ್ಷಸ ಸಾಮಾನ್ಯವಾದವನಲ್ಲ. ಆ ಶಿವನ ಮುರಳೇ ಕಣ್ಣನ್ನು ತೆರೆದರೆ ಮಾತ್ರ ವೈದಿಕರು ಸುಟ್ಟು ಬೂದಿಯಾಗುವರು. ನಾನು ಆಗಲ್ಲ. ಮತ್ತೆ ಹೇಗೆ? ಈ ನನ್ನ ಎರಡೂ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದರೆ ನೀನು ಮಾತ್ರವಲ್ಲ, ಸಕಲ ಜೀವರಾಶಿಗಳು ಕೂಡ ಸುಟ್ಟು ಬೂದಿಯಾಗಿ ಎಚ್ಚರ. ನಾನು ಎಚ್ಚರದಲ್ಲಿಯೇ ಇದ್ದೇನೆ. ನೀನು ಎಚ್ಚರ ತಪ್ಪಿದರೆ ಜಾಗ್ರತೆ. ನೀನು ದಿಟ್ಟಿಸಿ ನೋಡು. ನಾನು ಸುಟ್ಟು ಬೂದಿ ಆಗುವರ ನೋಡುವ.
ಸಾಮಾನ್ಯ ಹೆಣ್ಣ ಫಲ. ಗದ್ದಲಕ್ಕೆ ಅಂಜುವವರೆಲ್ಲ ಈ ಚಂಡ ಉಂಡರು. ನಾನು ಸಾಮಾನ್ಯಳೇ ಅಸಾಮಾನ್ಯಳು ಎಂಬುದನ್ನು ತಿಳಿಯುವ ಬುದ್ಧಿಶಕ್ತಿ ನಿಮಗಿಲ್ಲ. ದೇಹವನ್ನು ಬೆಳೆಸುವುದರ ಜೊತೆಗೆ ಸ್ವಲ್ಪ ಬುದ್ಧಿಯನ್ನಾದರೂ ಬೆಳೆಸಿದ್ದರೆ ನಾನು ಯಾರೆಂಬುದು ನಿಮಗೂ ನಿಮ್ಮೊಡೆಯ ಸುಮ್ಮನಿಗೂ ಅರ್ಥವಾಗುತ್ತಿತ್ತು. ನೀನು ಯಾರಾದರೇನು? ನಿನ್ನ ಜುಟ್ಟನ್ನು ಹಿಡಿದು ದಾರನೆ ಎಳೆದು ಸುಮ್ಮನ ಕಾಲಬುಡಕ್ಕೆ ತಂದುತ್ತೀರಿ. ನಿಜವಾಗಿಯೂ ನೀವು ಗಂಡುಗಳಿ ರಣ ಪ್ರಚಂಡರೆಯಾದರೆ ನಿಮ್ಮ ಪರಾಕ್ರಮವನ್ನು ನಾನು ಪರೀಕ್ಷಿಸುವೆ. ಎಂದೆಂದಿಗೂ ಮರೆಯ ನಿನ್ನ ಮರುಳು ಮಾಡಿಕೊಂಡೆ ಮಾಯಾ ದೇವಿಯೇ. ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದು ಮರುಳು ಮಾಡಿಕೊಂಡೆ ಮಾಯಾ ದೇವಿಯೇ. ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದು ಮರುಳು ಮಾಡಿಕೊಂಡೆ ಮಾಯಾ ದೇವಿಯೇ. ಯುದ್ಧಕ್ಕಾಗಿ ಧೂಮ್ರಾಕ್ಷಸನನ್ನು ಕಳುಹಿಸಿಕೊಟ್ಟರೆ ಕೇವಲ ಅಗ್ನಿನೇತ್ರದಿಂದ ಸುಟ್ಟು ಬಿಟ್ಟದ್ದು ಮಾತ್ರವಲ್ಲ, ಚಂಡ ಮುಂಡರ ಶಿರವನ್ನು ಕಡಿದು ಚಂಡಾಡಿದಲೇ ದೂತೆಯನ್ನೇ ನಿನಗೆ ನಾನೇ ಸರಿಯಾದ ಪಾಠ ಕಲಿಸಬೇಕು. ಎಲ್ಲಿ ಸೇನಾಧಿಪತಿ ರಕ್ತ ಬೀಜ? ದಾನವೇಂದ್ರ ನಿನ್ನ ಚರಣ ಸನ್ನಿಧಾನದಲ್ಲಿ ರಕ್ತ ಬೀಜ ವಂದಿಸುತ್ತಿದ್ದಾನೆ. ರಕ್ತ ಬೀಜ ಎದ್ದೇಳು. ಮಹಾಪ್ರಭು, ನಿಮ್ಮ ಮುಖವು ರೋಷಾವೇಶಗಳಿಂದ ಕೆಂಪಡಲಿದೆ. ಕೆರಳಿದ ಕೇಸರಿಯಂತೆ ಯುದ್ಧಕ್ಕೆ ಹೊರಟು ನಿಂತವರು ನೀವು. ತಡೆದು ನಿಲ್ಲಿಸುವುದು ಸರಿಯಲ್ಲ, ಆದರೂ ತಡೆದು ನಿಲ್ಲಿಸಿದ್ದೇನೆ. ಕಾರಣ ಗೊತ್ತಾಗಲಿಲ್ಲ. ದಾನವೇಂದ್ರ, ದಾನವ ಕುಲ ಸಾಮ್ರಾಟನಾದ ನಿನ್ನ ಹಿತವನ್ನು ಬಯಸಿ ನಾನಾಡುವ ಮಾತನ್ನು ಮನಸ್ಸಿಟ್ಟು ಕೇಳಬೇಕು. ಬೇಗ ಏನು? ಮಹಾಪ್ರಭು, ಅವಿವೇಕದಿಂದ ಕೈಗೊಳ್ಳುವ ತೀರ್ಮಾನದಿಂದ ವಿಚಾರ ವಿಮರ್ಶೆ ಬದಿಗುಳಿಯುತ್ತದೆ ಎಂಬುದು ತಿಳಿದವರ ಮಾತು. ಕಣ್ಣಿಗೆ ಕಾಣುವುದು ಸತ್ಯವಲ್ಲ, ಕಣ್ಣಿಗೆ ಕಾಣಿಸದೇ ಇರುವುದು ಸತ್ಯವೆಂಬ ಭ್ರಮೆಯಲ್ಲಿ ನೀವಿದ್ದೀರಿ. ಕಣ್ಣಿಗೆ ಕಾಣುವುದು ಯಾವುದು ಸತ್ಯ, ಯಾವುದು ಭ್ರಮೆ? ಘೋರ ಕಾನನದಲ್ಲಿ ನಿರ್ಭಯವಾಗಿ ಸಂಚರಿಸುತ್ತಿರುವ ಹೆಣ್ಣು ಯಾರೆಂಬುದನ್ನು ತರ್ಕಿಸುವ ವಿವೇಚನೆ ನಿನ್ನಲ್ಲಿ ಇಲ್ಲದಾಗಿ ಹೋಯಿತು. ಸಂಸಾರ ಎಂಬುದು ಒಂದು ದಿನಕ್ಕೆ ಮುಗಿಯುವ ಆಟವಲ್ಲ, ಜೀವನ ಪೂರ್ತಿ ಅನುಭವಿಸಬೇಕಾದ ಸಂಬಂಧ. ನಿನ್ನ ಏರು ಯೌವನದಲ್ಲಿ ಯಾವ ಮೋಹಪಾಶಗಳಿಗೆ ಬೀಳದೆ ರಕ್ಕಸ ಕುಲದ ಉನ್ನತಿಯನ್ನೇ ಬಯಸಿದ ಧೀಮಂತ ನೀನು. ವ್ಯಕ್ತಿಯೊಬ್ಬ ಎಷ್ಟೇ ಬಲಾಟನಾದರೂ ಸ್ತ್ರೀ ವ್ಯಾಮೋಹಕ್ಕೆ ಪರ
ತಪ್ಪೇನು? ಆಕೆ ಸಾಮಾನ್ಯ ಕರುಣೆ ಅಲ್ಲ, ಇಲ್ಲಿಯ ತನಕ ಇಲ್ಲದ ಒಂದು ಬಗೆಯ ಶಕ್ತಿ ನಮ್ಮ ಕದಂಬವನದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದಾದರೆ ಒಂದಲ್ಲ 10 ಸಲ ಯೋಚನೆ ಮಾಡಲೇಬೇಕು. ಈ ಲೋಕದಲ್ಲಿ ನಿನ್ನ ಅಧಿಕಾರವನ್ನು ಒಪ್ಪಿಕೊಂಡು ಬದುಕುವವರಿಗಿಂತ ನಿನ್ನನ್ನು ವಿರೋಧಿಸುವವರು ಹೆಚ್ಚೆಂದು ಮರೆಯಬಾರದು. ಇದೆಲ್ಲ ಯಾವ ಆಧಾರದಲ್ಲಿ ಹೇಳುತ್ತಿ? ಮಹಾಪ್ರಭು, ಅಂಗೈಯನ್ನು ನೋಡಲು ಕನ್ನಡಿಯ ಅಗತ್ಯವಿಲ್ಲ. ಆ ಕದಂಬವನದ ವನಿತೆಯ ವಿಚಾರ ಕೇಳಿ ತಿಳಿದ ನೀನು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಹೋಗುವಾಗ ನಿನ್ನ ಸೇವಕನಾಗಿ ಹೋದರೆ, ಬರುವಾಗ ಅವಳ ದಾಸನಾಗಿ ಸದಾ ಧ್ಯಾನದಲ್ಲಿ ಮಗ್ನನಾಗಿ ಹೋದ. ನಂತರ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಕುಳಿತಲ್ಲಿಯೇ ತನ್ನ ಅಗ್ನಿನೇತ್ರದಿಂದ ಸುಟ್ಟು ಬೂದಿಯಾಗಿ ಹೋದ. ಮತ್ತೆ ಚಂಡಮುಂಡರು, ಅವರ ಪರಾಕ್ರಮಗಳ ಬಗ್ಗೆ ತಿಳಿದೇ ಇದೆ. ಅವರ ತಲೆಯನ್ನೇ ಕಡಿದು ಚೆಂಡಾಡಿದಳೆಂದರೆ ಆಕೆ ಸಾಮಾನ್ಯ ಹೆಣ್ಣಲ್ಲ. ಆಕೆ ಸಾಮಾನ್ಯ ಹೆಣ್ಣು ಅಲ್ಲವಾದರೆ ಮತ್ತೆ ಯಾರು? ಲೋಕದ ಸರ್ವಶಕ್ತಿಗೂ ಆದಿ ಎನಿಸಿರುವ ಆದಿಮಾಯೆ ಕದಂಬವಾಸಿಯಾಗಿದ್ದಾಳೆ. ಮದಭರಿತ ದಾನವರ ಸಂಹಾರ ಮಾಡಿ ದೇವತೆಗಳನ್ನು ಉದ್ಧಾರ ಮಾಡುವುದೇ ಆಕೆಯ ಉದ್ದೇಶ. ರಕ್ತ ಬೀಜ ನೀತಿ ಶಾಸ್ತ್ರವನ್ನು ನನ್ನ ಮುಂದೆ ಓದುತ್ತಿರುವೆಯಾ? ಹೆಣ್ಣು ಒಬ್ಬರು ಮಾಯದ ಬಲೆ ಬೀಸಿ ನಮ್ಮವರನ್ನೆಲ್ಲ ಕೊಂದ ಮಾತ್ರಕ್ಕೆ ನಾನು ಆಕೆಗೆ ಶರಣಾಗಬೇಕೆಂದು ಸಲಹೆ ನೀಡುತ್ತಿರುವೆಯಾ? ಮಹಾಪ್ರಭು, ಇದು ಸಲಹೆ ಅಲ್ಲ, ನಮ್ಮೆಲ್ಲರ ಭಿನ್ನಪ. ಈ ಹಿಂದೆ ಹೋದ ನಮ್ಮವರೆಲ್ಲ ಮರಳಿ ಬರಲಿಲ್ಲ. ಬಂದವ ಸುಗ್ರೀವ ಮಾತ್ರ. ಕಾರಣ ಆಕೆ ಸಾಮಾನ್ಯದವಳಲ್ಲ ಎಂದು ತಿಳಿದು ದಾಸನಾದ. ಆ ಕಾರಣಕ್ಕಾಗಿ ಬದುಕಿ ಉಳಿದು ಬಂದ. ಪ್ರಭು, ಇಡೀ ರಕ್ಕಸ ಕುಲ ಉದ್ಧಾರವಾಗಬೇಕಾದರೆ ಅವಳ ಕೈ ಹಿಡಿಯುವ ಬಗ್ಗೆ ಮನಸ್ಸು ಮಾಡದೆ ಅವಳ ಕಾಲು ಹಿಡಿದು ಶರಣಾಗು. ಬೇರೆ ರಕ್ತ ಬೀಜ, ಪಾಪಿ, ಮೂರ್ಖ, ಅಯೋಗ್ಯ, ಬಾಯಿ ಮುಚ್ಚು, ತಲೆ ಕೆಟ್ಟವನೇ, ಬಾಯಿಗೆ ಬಂದಂತೆ ಬಗಳುತ್ತೀಯ. 3 ಲೋಕದ ವೀರರ ಎದೆಯನ್ನ ಆಲವನ್ನು ಅಲೆದವನು ಈ ಖಡ್ಗದಿಂದ. ತಲೆ ಕೆಟ್ಟವನೇ, ನಾನು ಆಕೆ ಕಾಲಿಗೆ ಬೀಳಬೇಕೆ? ಆಕೆಯೊಡನೆ ಯುದ್ಧವನ್ನು ಹೊರತು ಬೇರೆ ಯಾವುದನ್ನು ಚಿಂತಿಸೋಣ ನಾನಲ್ಲ. ನಿನಗೆ ಜೀವದ ಮೇಲೆ ಆಸೆವಿದ್ದರೆ ನಡೆ ಇಲ್ಲಿಂದ. ದಾನವೇಂದ್ರ, ಈ ರಕ್ತ ಬೀಜ ಜೀವ ದಾಸೆಯಿಂದ ಆಡಿದ ಮಾತಲ್ಲ. ನೀನು ಯುದ್ಧಕ್ಕೆ ಹೋಗುವ ಅಗತ್ಯವಿಲ್ಲ. ಒಬ್ಬ ಧೂಮ್ರಾಕ್ಷ, ಇಬ್ಬರು ಚಂಡಮುಂಡರು. ಈ ರಕ್ತ ಬೀಜ ಮಡಿದರೆ ನಿನ್ನ ಗರಡಿಯಲ್ಲಿ ನಮ್ಮಂತಹ ಸಾವಿರ ವೀರರನ್ನು ಪಳಗಿಸುವ ಸಾಮರ್ಥ್ಯ ನಿನ್ನಲ್ಲಿದೆ. ದಾನವ ಉದ್ಧಾರಕನಾದ ನೀನು ಬದುಕಬೇಕು. ಪ್ರಭು, ಇನ್ನು ನನ್ನ ಮೇಲೆ ಅನುಮಾನದ ಅಗತ್ಯವಿಲ್ಲ. ಆ ಕದಂಬವಾಸಿಯನ್ನು ಎಳೆದು ತರುತ್ತೇನೆ. ಹೋಗಿ ವಿದೇಶಾಳಿಯಾಗಿ ಬಾ. ರಕ್ತ ಬೀಜ ಹೊರಟ ರೀತಿಯನ್ನು ನೋಡಿದರೆ ಇಂದು ಜಯ ನಮ್ಮ ಪಾಲಿಗೆ ಆಗುವುದರಲ್ಲಿ ಸಂಶಯವಿಲ್ಲ. ಆದರೆ ರಕ್ತ ಬೀಜನ ಮಾತಿನ ಅಲಾರ್ಥವನ್ನು ಅರ್ಥ ಮಾಡಿಕೊಂಡಾಗ ಬ್ರಹ್ಮದೇವನ ಮಾತು ನೆನಪಾಗುತ್ತದೆ. ಹೆಣ್ಣಿನಿಂದ ಮರಣ ಎಂದು ದೈವ ಸಂಕಲ್ಪ ಇದ್ದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕಾಗಿ ತಮ್ಮನಿಸುಮನನ್ನು ಕೂಡಿಕೊಂಡು ರಣರಂಗಕ್ಕೆ ತೆರಳುತ್ತೇನೆ.
ಶಕ್ತಿ ನನ್ನಲ್ಲಿಲ್ಲ. ಆದರೆ ಇಡೀ ರಕ್ಕಸ ಕುಲ ಉದ್ಧಾರಕ್ಕಾಗಿ ಶೋಣಿತಾಪುರಕ್ಕೆ ಬಲಕಾಲಕ್ಕೆ ಬರಬೇಕು ತಾಯಿ. ರಕ್ತಬೀಜ, ಯುದ್ಧಕ್ಕೆ ಆಮಂತ್ರಣವಿದ್ದವಳು ನಿಮ್ಮೊಡೆಯ ಶುಂಭನನ್ನು. ಅವ ಅಲ್ಪನಂತೆ ವರ್ತಿಸಿ ಇದ್ದವರನ್ನೆಲ್ಲ ಬಲಿ ಕೊಟ್ಟು ನಿನ್ನನ್ನು ಕಳುಹಿಸಿದ್ದಾನೆ. ನೀನು ಪರಾಕ್ರಮವನ್ನು ತೋರದೆ ನನ್ನ ಕಾಲಬುಡದಲ್ಲಿ ಹೊರಳಾಡುವ ರಣಹೇಡಿ ನೀನು. ಏನೆಂದೆ? ರಣಹೇಡಿ ಎಂಬ ಮಾತನ್ನು ಹಿಂದೆ ಪಡೆ. ಈ ರಕ್ತ ಬೀಜನ ಪೌರುಷ ಏನೆಂದು ತೋರಿಸು
ಮಾಡಿಕೊಂಡೆಯಲು ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದು ಮರುಳು ಮಾಡಿಕೊಂಡೆಯಲು ಮಾಯಾದೇವಿಯೇ ಒಂದು ವಿದ್ಯು ದೇವತೆಯೋ ಎಂಬಂತೆ ನಮ್ಮೆದುರು ಬರುತ್ತಿದ್ದಾರೆ. ತಮ್ಮ ದಾನವೇಂದ್ರನಾಗಿ ಉನ್ನತಿಯ ಮೆಟ್ಟಿಲನ್ನು ಏರಿದವರು ನಾವು. ನಾರಿಯೊಬ್ಬಳ ಮೋಹದ ಪಾಶಕ್ಕೆ ಸಿಲುಕಿ ಅವನತಿಯ ಮೆಟ್ಟಿಲನ್ನು ಹಿಡಿದೆವು. ಅಣ್ಣ, ಭೂಲೋಕವೆಂಬುದು ಜನ್ಮಭೂಮಿಯೂ ಹೌದು, ಕರ್ಮಭೂಮಿಯೂ ಹೌದು. ಯಾರಿಂದಲೂ ಬ್ರಹ್ಮನ ಬರಹವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಹೌದು, ಬ್ರಹ್ಮದೇವನ ವರ ಹೆಣ್ಣಿನಿಂದ ಮರಣ. ನಮ್ಮನ್ನು ಕೊಲ್ಲುವವಳು ಕದಂಬವಾಸಿನಿ, ಕದಂಬ ಕೌಶಿಕೆ. 3 ಮೂರ್ತಿಗಳನ್ನು ಸೃಷ್ಟಿಸಿದ ಆದಿಮಾತೆಯಿಂದ ಮರಣವೆಂದಾದರೆ ಎದುರಿಸೋಣ ಮಾತೆಯನ್ನು. ಯುದ್ಧಕ್ಕೆ ನೀನು ಬಾರದೆ ನಿನ್ನ ಅಂಚಲನ್ನು ಕಳುಹಿಸಿ ಅವರನ್ನು ನನ್ನಿಂದ ಕೊಲ್ಲಿಸಿದೆ. ಇದು ನಿನ್ನ ಸ್ವಾರ್ಥದ ಅಪರಾಧ. ಭುಜಬಲನೊಂದಿಗೆ ಬರಬಲವಿದೆ ಎಂದು ಕೊಪ್ಪಿ ಸ್ವರ್ಗದ ಸಂಪತ್ತು ಬಯಸಿದೆ. ಋಷಿ ಮುನಿಗಳನ್ನು ಕೆಣಕಿದೆ. ಪಂಚಪಾತ ಗಮನಿಸಲಿ ಲೋಕ ಕಂಟಕನಾದೆ. ಪಾಪಲಗಳು ತುಂಬಿದೆ. ನಾನು ಮುಳಿದರೆ ಪ್ರತಿಯೊಬ್ಬರ ಹಣೆ ಬರೊಂದಿದ್ದು ಶಕ್ತಿಯುಳ್ಳವಳು. ಮಾಡಿದ ತಪ್ಪನ್ನು ಒಪ್ಪಿ ಮುಚ್ಚು ಬಾಯಿ. ನನಗಾಗಿ ಹೋರಾಡಿದ ವೀರರೆಲ್ಲರೂ ಅಳಿದ ಮೇಲೆ ಬದುಕು ಆಸೆ ನನಗಿಲ್ಲ. ನಿನ್ನ ಈ ಮೋಹಕವಾದ ಸೌಂದರ್ಯದ ಒಳಗೆ ಗೌರವವು ಅಡಗಿದೆ ಎಂದು ತಿಳಿಯದೆ ಹೋಯಿತು. ನೀನು ನಾರಿ ಅಲ್ಲ, ನೀನು ಮಾರೆ. ಹೌದು, ನಿಮ್ಮವರನ್ನೆಲ್ಲ ಕೊಂದು ಯಮಪುರಿ ಕಟ್ಟುವ ಮಾರಿಯೇ ನಾನು. ನಿಮ್ಮೆದುರು ಕೌಶಿಗೆ ಆಗಿ ನಿಂತಿದ್ದೇನೆ. ಕೌಶಿಕೆ, ಕದಂಬ ಕೌಶಿಕೆ. ಯಾರು ಎದುರು ನಿಂತರೋ ಎದುರೋರಲ್ಲ ನಾವು. ಪರಾಕ್ರಮದಿಂದಲೇ ಭೂಮಿಯ ಸುಖವನ್ನು ಪಡೆದವರು. ಪರಾಕ್ರಮದಿಂದಲೇ ಮುಖ್ಯ ಮಾರ್ಗವನ್ನು ಕಂಡುಹಿಡಿಯುತ್ತೇವೆ. ಬಾ. ಶಾಂತಳಾಗು ತಾಯೇ, ಶಾಂತಳಾಗು. ದೇವೇಂದ್ರ, ಅಮ್ಮ, ಅಷ್ಟದಿಕ್ಪಾಲಕರೇ, ತಾಯೇ. ನಿಮಗಿತ್ತ ವಚನದಂತೆ ಧೂಮ್ರಾಕ್ಷರನ್ನು ಧೂಮಾವತಿಯಾಗಿ, ಚಂಡಮುಂಡರನ್ನು ಕಾಳಿಯ ರೂಪದಲ್ಲಿ, ರಕ್ತ ಬೀಜನನ್ನು ರಕ್ತೇಶ್ವರಿಯಾಗಿ, ಶುಂಭ ನಿಶುಂಭನನ್ನು ಚಂಡಿಕೆ ರೂಪದಲ್ಲಿ ವಧಿಸಿ ಲೋಕಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಿದ್ದೇನೆ. ಅಮ್ಮ, ಸಜ್ಜನರ ರಕ್ಷಣೆಗಾಗಿ ದುಷ್ಟರ ನಿಗ್ರಹಕ್ಕಾಗಿ ಕೈಗೊಂಡ ನಿನ್ನ ಈ ರಣಯಜ್ಞವನ್ನು ಕಣ್ಣಾರೆ ಕಂಡು ಧನ್ಯರಾದೆವು. ಇನ್ನು ಮುಂದೆ ನಿನ್ನ ಈ ದಿವ್ಯ ಸ್ವರೂಪವನ್ನು ನಮಗೆ ನೋಡಬೇಕಾದರೆ ಇನ್ನು ಮುಂದೆ ಪ್ರತ್ಯಕ್ಷ ಗೋಚರಿಸುವುದಿಲ್ಲ. 3 ಮೂರ್ತಿಗಳ ಅಂತರಾಳದಲ್ಲಿ ದಿವ್ಯ ಶಕ್ತಿಯ ರೂಪದಲ್ಲಿ ದುಷ್ಟರ ನಿಗ್ರಹ ಮಾಡುತ್ತೇನೆ. ಅಮ್ಮ, ನಿನ್ನ ಈ ಮಹಾತ್ಮೆಯ ಕಥೆಯನ್ನು ಯಾರು ಕೇಳುತ್ತಾರೋ, ಯಾರು ನಿತ್ಯ ಪಠಿಸುತ್ತಾರೋ ಅವರ ಮೇಲೆ ನಿನ್ನ ಅನುಗ್ರಹ ಸದಾ ಇದ್ದು ಅವರ ಇಷ್ಟಾರ್ಥವನ್ನು ಕರುಣಿಸಿದ್ದಾಯೆ. ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆಯಲು ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಬಂದು ಮರುಳು ಮಾಡಿಕೊಂಡೆಯಲು ಮಾಯಾದೇವಿಯೇ